ಅದು ಫೆಬ್ರವರಿ 27, 2004. ಅಂದು ರವಿಚಂದ್ರ ನಿರ್ದೇಶನದ ಮಲ್ಲ ಸಿನಿಮಾ ತೆರೆ ಕಂಡಿತ್ತು. ರವಿಚಂದ್ರನ್ ಅವರಿಗೆ ಪ್ರಿಯಾಂಕಾ ಉಪೇಂದ್ರ ಜೋಡಿಯಾಗಿ ಕಾಣಿಸಿಕೊಂಡಿದ್ರು. ಆರಂಭದಿಂದಲೇ ಚಿತ್ರದ ಬಗ್ಗೆ ಸಿಕ್ಕಾಪಟ್ಟೆ ಮಾತುಗಳಿತ್ತು. ಕಾರಣ ಚಿತ್ರದಲ್ಲಿರುವಂತಹ ಹಸಿ ಬಿಸಿ ದೃಶ್ಯಗಳು. ಪ್ರಸ್ತುತ ಈ ವಿಚಾರದ ಬಗ್ಗೆ ಪ್ರಿಯಾಂಕಾ ಅವರಲ್ಲಿ ಕೇಳಿದರೆ ಚಿತ್ರದ ಬಗ್ಗೆ ಪಾಸಿಟಿವ್ ಮಾತುಗಳನ್ನು ಆಡ್ತಾರೆ. ಆದರೆ 2004ರಲ್ಲಿ ಪ್ರಿಯಾಂಕಾ ಅವರು ಈ ಚಿತ್ರವನ್ನು ನಾನು ಮಾಡಲೇಬಾರ್ದಿತ್ತು ಅಂತ ಹೇಳಿದ್ರು. ಅದಕ್ಕೆ ಕಾರಣ ಚಿತ್ರದಲ್ಲಿನ ಹಸಿ ಬಿಸಿ ದೃಶ್ಯಗಳು. ಹಾಗೆ ಆ ವರ್ಷವೇ ಪ್ರಿಯಾಂಕಾ ಉಪೇಂದ್ರ ಅವರು ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ರು. ರಾಮು ಫಿಲಮ್ಸ್ ಬ್ಯಾನರ್ನಲ್ಲಿ ತೆರೆಕಂಡ ಮಲ್ಲ ಸಿನಿಮಾ ಆ ವರ್ಷದ ಬಿಗ್ಗೆಸ್ಟ್ ಬ್ಲಾಕ್ ಬಸ್ಟರ್ ಚಿತ್ರ ಎಂದು ಅನಿಸಿಕೊಂಡಿತ್ತು. ಇನ್ನು ಪ್ರಿಯಾಂಕಾ ಅವರ ಬಗ್ಗೆ ನಾವು ನೋಡೋದಾದ್ರೆ, ಇವರು ಜನಿಸಿದ್ದು ಕೋಲ್ಕತ್ತಾದಲ್ಲಿ. ಪಕ್ಕ ಬಂಗಾಳಿ ಬ್ರಾಹ್ಮಣ ಕುಟುಂಬದವರು. ಇವರ ಬಾಲ್ಯ ವಿದ್ಯಾಭ್ಯಾಸವೆಲ್ಲ ಮುಗಿಸಿದ್ದು ಕೋಲ್ಕತ್ತಾದಲ್ಲಿ. ಹಾಗೆ ಬೆಂಗಾಲಿ ಬೆಡಗಿ ಪ್ರಿಯಾಂಕಾ ತ್ರಿವೇದಿ ಅವರು ಮಾಡೆಲಿಂಗ್ ಕ್ಷೇತ್ರದಲ್ಲೂ ಕಾಣಿಸಿಕೊಂಡಿದ್ರು. 1996ರಲ್ಲಿ ಮಿಸ್ ಕೋಲ್ಕತ್ತಾ ಅನ್ನೋ ಅವಾರ್ಡ್ ಅನ್ನು ಕೂಡ ಪಡ್ಕೋತಾರೆ. ಇನ್ನು ಪ್ರಿಯಾಂಕಾ ಅವರ ಚಿತ್ರರಂಗದ ಜರ್ನಿಯ ಬಗ್ಗೆ ಹೇಳೋದಾದ್ರೆ, ಪ್ರಿಯಾಂಕಾ ಅವರು ಮೊಟ್ಟ ಮೊದಲ ಬಾರಿಗೆ ಬಣ್ಣ ಹಚ್ಚಿದ್ದು ಯೋಧ ಅನ್ನೋ ಚಿತ್ರದ ಮೂಲಕ. ಇದು 1992ರಲ್ಲಿ ತೆರೆ ಕಂಡಿತ್ತು. ಅದಾದ ಬಳಿಕ ಹಿಂದಿ, ಒಡಿಯಾ ಭಾಷೆಯ ಚಿತ್ರಗಳಲ್ಲಿ ಅಭಿನಯಿಸಿ 2001ರಲ್ಲಿ ದಕ್ಷಿಣದತ್ತ ಮುಖ ಮಾಡಿದ್ರು. ರಾ ಅನ್ನೋ ಚಿತ್ರದ ಮೂಲಕ ಪ್ರಿಯಾಂಕಾ ಅವರು ಮೊಟ್ಟ ಮೊದಲ ಬಾರಿಗೆ ದಕ್ಷಿಣದಲ್ಲಿ ಹೆಸರು ಮಾಡಿದ್ರು. ಇನ್ನು ಈ ಚಿತ್ರದ ಬಗ್ಗೆ ಹೇಳೋದಾದ್ರೆ, ನಟ ಉಪೇಂದ್ರ ಅವರೇ ಈ ಚಿತ್ರದ ನಾಯಕ. ಆಂಧ್ರದಲ್ಲಿ ಈ ಸಿನಿಮಾ 100 ಡೇಸ್ ಓಡಿದ್ರೆ, ಕರ್ನಾಟಕದಲ್ಲಿ ಅದರಲ್ಲೂ ಗಾಂಧಿನಗರದಲ್ಲಿ 75 ದಿನವನ್ನು ಪೂರೈಸಿತ್ತು. ಈ ಸಿನಿಮಾದಿಂದಲೇ ಉಪೇಂದ್ರ ಅವರಿಗೆ ಪ್ರಿಯಾಂಕಾ ಅವರ ಪರಿಚಯವಾಗಿತ್ತು. ಇದಾದ ಬಳಿಕ ಪ್ರಿಯಾಂಕಾ ಅವರು ನಂತರ ಕಾಣಿಸಿಕೊಂಡಿದ್ದು ಕೋಟಿಗೊಬ್ಬ ಚಿತ್ರದ ಮೂಲಕ. ಕೋಟಿಗೊಬ್ಬ ಚಿತ್ರದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಪ್ರಿಯಾಂಕಾ ನಾಯಕಿ ನಟಿಯಾಗಿ ಕಾಣಿಸಿಕೊಂಡಿದ್ರು. ಕರ್ನಾಟಕದಲ್ಲೇ ಇದ್ದಿದ್ದರಿಂದಾಗಿ ರಾ ಚಿತ್ರದಲ್ಲಿ ಬೆಳೆದಂಥ ಸ್ನೇಹ ಕೋಟಿಗೊಬ್ಬ ಚಿತ್ರದವರೆಗೂ ಮುಂದುವರಿಯಿತು. ಏನೋ ಇದಾದ ಬಳಿಕ ಪ್ರಿಯಾಂಕಾ ಅವರು ಸೂರಿಯನ್ನು ತೆಲುಗು ಚಿತ್ರದಲ್ಲೂ ಬಣ್ಣ ಹಚ್ಚಿದ್ರು. ಅದಾದ ಬಳಿಕ ಒಂದು ಹಿಂದಿ, ಬೆಂಗಾಳಿ, ತಮಿಳು, ಮತ್ತೆ ಬೆಂಗಾಳಿ, ಹಿಂದಿ ಹೀಗೆ ಒಂದಿಷ್ಟು ಚಿತ್ರಗಳಲ್ಲಿ ಬ್ಯುಸಿಯಾದರು. ಹೀಗೆ ದಿನಗಳು ಉಳಿದವು. 2003ರಲ್ಲಿ ಪ್ರಿಯಾಂಕಾ ಅವರು ಮತ್ತೆ ಚಂದನವನಕ್ಕೆ ಎಂಟ್ರಿ ಕೊಡ್ತಾರೆ. ಅದು H2O ಚಿತ್ರದ ಮೂಲಕ. ಇಲ್ಲಿ ಉಪೇಂದ್ರ ಅವರೇ ನಾಯಕ. ಹಾಗೆ ಈ ಸಿನಿಮಾಗೆ ಕಥೆಯನ್ನು ಬರೆದಿದ್ದು ಕೂಡ ಉಪೇಂದ್ರ ಅವರೇ. ಇಲ್ಲಿ ಇವರ ಗೆಳೆತನ, ಆತ್ಮೀಯತೆ, ಪ್ರೀತಿಯತ್ತ ಮುಖ ಮಾಡುತ್ತೆ. ಆ ಕಾಲದಲ್ಲಿ H2O ಸಿನಿಮಾ ಸಿಕ್ಕಾಪಟ್ಟೆ ಹೈಪನ್ನು ಕ್ರಿಯೇಟ್ ಮಾಡಿತ್ತು. ಅದಕ್ಕೆ ನಾನಾ ಬಗೆಯ ಕಾರಣಗಳಿರ್ಬೋದು, ಅದೇನೇ ಇರಲಿ. ಆದರೆ ಈ ಚಿತ್ರದ ಮೂಲಕ ಇಬ್ಬರ ನಡುವೆ ಪ್ರೀತಿ ಹುಟ್ಟಿದಂತೂ ಸುಳ್ಳಲ್ಲ. ಇನ್ನು ಇವರ ಪ್ರೀತಿಯ ಬಗ್ಗೆ ಮನೆಯವರಿಗೂ ಗೊತ್ತಾಗುತ್ತೆ. ಮನೆಯವರು ಈ ಪ್ರೀತಿಯನ್ನು ತಿರಸ್ಕರಿಸ್ತಾರೆ. ಯಾಕಂತ ಹೇಳಿದ್ರೆ ಕಾರಣ ನಿಮ್ಗೆ ಗೊತ್ತಿರ್ಬೋದು. ಇಬ್ಬರ ಆಚಾರ ವಿಚಾರ ಬೇರೆ. ಉಪೇಂದ್ರ ಅವರು ಕರ್ನಾಟಕದವರಾದ್ರೆ ಪ್ರಿಯಾಂಕಾ ಅವರು ಬೆಂಗಾಲಿಯವರಾಗಿದ್ರು. ಇಬ್ಬರ ಸಾಂಸ್ಕೃತಿಕ ಆಚಾರ ವಿಚಾರಗಳು ಎಲ್ಲ ಬೇರೆ ಬೇರೆ ಆಗಿದ್ದರಿಂದಾಗಿ ಸಹಜವಾಗಿಯೇ ಮನೆಯಲ್ಲಿ ಒಪ್ಪಿರಲಿಲ್ಲ. ಆದರೆ ಈ ಬಗ್ಗೆ ಯಾವುದೇ ರೀತಿಯಲ್ಲಿ ತಲೆ ಕೆಡಿಸಿಕೊಳ್ಳದ ಈ ಪ್ರೇಮಿಗಳು ಮನೆಯವರನ್ನು ಅದೇಗೋ ಒಪ್ಪಿಸ್ಕೋತಾರೆ. ಇದಾದ ಬಳಿಕ 2004ರಲ್ಲಿ ರೌಡಿ ಅಳಿಯ ಅನ್ನೋ ಚಿತ್ರದಲ್ಲಿ ಪ್ರಿಯಾಂಕಾ ಅವರು ಕಾಣಿಸ್ಕೋತಾರೆ. ಇದರ ಜೊತೆಗೆ ಪ್ರಿಯಾಂಕಾ ಅವರಿಗೆ ಮಲ್ಲ ಚಿತ್ರದ ಆಫರ್ ಕೂಡ ಬರುತ್ತೆ. ಮಲ್ಲ ಚಿತ್ರ ಅಂದ ಕೂಡಲೇ ಈ ವಿಚಾರವನ್ನು ಉಪೇಂದ್ರ ಅವರಲ್ಲಿ ಹೇಳಿದಾಗ ಮೊದಲ ಆರಂಭಿಕವಾಗಿ ಉಪೇಂದ್ರ ಅವರು ಈ ಚಿತ್ರವನ್ನು ನೀನು ಒಪ್ಕೋಬಾರದು ಎಂದು ಪ್ರಿಯಾಂಕಾ ಅವರಲ್ಲಿ ಹೇಳ್ತಾರೆ. ಆದರೆ ಇದನ್ನು ಪ್ರಿಯಾಂಕಾ ತಳ್ಳಿ ಹಾಕ್ತಾರೆ. ಇಲ್ಲ, ನಾನು ಈ ಚಿತ್ರವನ್ನು ಮಾಡ್ತೀನಿ ಅಂತ. ಆದರೆ ಆ ಬಳಿಕ ಏನಾಗುತ್ತೆ ಅಂತ ಹೇಳಿದ್ರೆ, ಆಗ ಪ್ರಿಯಾಂಕಾ ಅವರು ಉಪೇಂದ್ರ ಅವರಿಗೆ ಒಂದು ಕಂಡೀಷನ್ ಹಾಕ್ತಾರೆ. ನೀವು ನನ್ನನ್ನು ಮದುವೆಯಾದರೆ ನಾನು ಈ ಸಿನಿಮಾವನ್ನು ಮಾಡೋದಿಲ್ಲ, ಇಲ್ಲವಾದರೆ ನಾನು ಈ ಚಿತ್ರವನ್ನು ಮಾಡ್ತೀನಿ ಅಂತ. ಆದರೆ ಉಪೇಂದ್ರ ಅವರಿಗೆ ತಕ್ಷಣವಾಗಿ ಈ ಮದುವೆಗೆ ಒಪ್ಕೊಳ್ಳೋಕ್ಕೆ ಅವರು ತಯಾರಿರಲ್ಲ. ಯಾಕಂತ ಹೇಳಿದರೆ, ನಾನು ಇನ್ನೂ ಕೂಡ ಚಿತ್ರರಂಗದಲ್ಲಿ ಬೆಳೆದಿಲ್ಲ, ಇನ್ನೂ ಏನು ಸಾಧನೆ ಮಾಡಬೇಕು ಅನ್ನೋ ಮನಸ್ಥಿತಿ ಉಪೇಂದ್ರ ಅವರಿಗೆ ಇರುತ್ತೆ. ಹಾಗೆ ಅದು ಯಾವುದೋ ಕಾರಣಕ್ಕೆ ಅವರು ಮದುವೆಗೆ ಒಪ್ಪಿರಲ್ಲ. ಹಾಗಾಗಿ ಪ್ರಿಯಾಂಕಾ ಅವರು ಅವರ ಅಭಿಪ್ರಾಯವನ್ನು ನೇರವಾಗಿ ಹೇಳ್ತಾರೆ, ಇಲ್ಲ ನಾನು ಈ ಚಿತ್ರವನ್ನು ಮಾಡಿಯೇ ಮಾಡ್ತೀನಿ ಅಂತ. ಹಾಗೆ ಶೂಟಿಂಗು ಆಗುತ್ತೆ, ಸಿನಿಮಾನು ಕಂಪ್ಲೀಟ್ ಆಗುತ್ತೆ, ಎಲ್ಲನೂ ಆಗುತ್ತೆ. ಈ ಸಂದರ್ಭದಲ್ಲಿ ಚಿತ್ರದಲ್ಲಿದ್ದಂಥ ಹಸಿ ಬಿಸಿ ದೃಶ್ಯಗಳು, ಆ ಹಾಡುಗಳು, ಎಮ್ಮ ಹಾಡು ಪ್ರಸಾರವಾಗಿ ಬಿಡುತ್ತೆ. ಈ ಹಾಡನ್ನು ನೋಡಿದ ಬಳಿಕ ಉಪೇಂದ್ರ ಅವರು ಸಿಕ್ಕಾಪಟ್ಟೆ ಗಲಿಬಿಲಿಗೊಳ್ತಾರೆ. ಕಾರಣ ಏನಂತ ಹೇಳಿದರೆ, ಆ ಚಿತ್ರದ ಹಾಡೇ ಆ ರೀತಿ ಇತ್ತು. ಹಾಗೆ ಇನ್ನು ಈ ಹಾಡಿನ ಬಗ್ಗೆ ಸಿಕ್ಕಾಪಟ್ಟೆ ಆ ಕಾಲದಲ್ಲಿ ಚರ್ಚೆಯಾಗಿತ್ತು. ಹೀಗಾಗಿ ಉಪೇಂದ್ರ ಅವರು ಸಹಜವಾಗಿ ಗಲಿಬಿಲಿ ಆಗ್ತಾರೆ, ಒಂಥರ ಡಿಪ್ರೆಷನ್ಗೆ ಒಳಗಾಗ್ತಾರೆ.
ಹಾಗೆ ಒಂದು ಮಾಹಿತಿಯ ಪ್ರಕಾರ ಈ ಚಿತ್ರವನ್ನು ಬಿಡುಗಡೆ ಮಾಡಬಾರದು ಅಂತ ಉಪೇಂದ್ರ ಅವರು ರಾಮು ಅವರಲ್ಲಿ ಬೇಡಿಕೆಯನ್ನು ಇಟ್ಟಿದ್ರಂತೆ. ಅದೇನೇ ಇರಲಿ, ಆದರೆ ಆ ಬಳಿಕ ಇವರ ಉಪೇಂದ್ರ ಅವರ ಈ ಮಾತಿಗೆ ರಾಮು ಅವರು ಸೊಪ್ಪು ಹಾಕಿಲ್ಲ. ಆ ಸಿನಿಮಾ ರಿಲೀಸ್ ಆಗುತ್ತೆ. ಈ ಸಿನಿಮಾ ಬಿಡುಗಡೆಯಾಗಿದ್ದು ಫೆಬ್ರವರಿ 27, 2004ರಲ್ಲಿ. ಇದಕ್ಕೂ ಮೊದಲು ಅಂದರೆ ಡಿಸೆಂಬರ್ 14, 2003ರಲ್ಲಿ ಪ್ರಿಯಾಂಕಾ ಮತ್ತು ಉಪೇಂದ್ರ ಅವರು ಸತಿಪತಿಗಳಾಗ್ತಾರೆ. ಇದಾಗಿ ಒಂದೆರಡು ತಿಂಗಳಲ್ಲೇ ಈ ಚಿತ್ರ ಬಿಡುಗಡೆಯಾಗುತ್ತೆ. ಈ ಸಿನಿಮಾ ಬಿಡುಗಡೆ ಆದಮೇಲೆ ಅಂತೂ ಸಿಕ್ಕಾಪಟ್ಟೆ ಮಾತುಗಳು ಕೇಳಿ ಬಂದಿತ್ತು. ಉಪೇಂದ್ರ ಅವರ ಅಭಿಮಾನಿಗಳು ಪ್ರಿಯಾಂಕಾ ಅವರು ಈ ಚಿತ್ರದಲ್ಲಿ ಅಭಿನಯಿಸಬಾರ್ದಿತ್ತು ಅಂತ ಹೇಳ್ತಾರೆ. ಹೀಗೆ ಒಂದಿಷ್ಟು ಮಾತುಗಳು ಆ ಕಾಲದಲ್ಲಿ ಚರ್ಚೆಗೆ ಗ್ರಾಸವಾಗುತ್ತೆ. ಇವೆಲ್ಲವನ್ನು ಗಮನಿಸಿದ ಪ್ರಿಯಾಂಕಾ ಅವರು ಕೂಡ ಈ ಚಿತ್ರವನ್ನು ನಾನು ಮಾಡಲೇಬಾರ್ದಿತ್ತು ಅಂತ ಹೇಳಿದ್ರು ಅನ್ನೋ ಮಾತು ಕೂಡ ಇದೆ. ಪ್ರಸ್ತುತ ಈ ಸಿನಿಮಾದ ಬಗ್ಗೆ ಪ್ರಿಯಾಂಕಾ ಅವರು ಎಲ್ಲೂ ಕೂಡ ನೆಗೆಟಿವ್ ಆಗಿ ಮಾತಾಡಿಲ್ಲ. ಈ ಚಿತ್ರದ ಬಗ್ಗೆ ಒಳ್ಳೆಯ ಅಭಿಪ್ರಾಯಗಳನ್ನೇ ಮಾತಾಡ್ತಾ ಬಂದಿದ್ದಾರೆ.